ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಸುಮಿತ್ರಾ. ಇದೀಗ ಹೆಡ್ಲೈನ್ಸ್. ಗೋಹತ್ಯೆ ನಿಷೇಧ ಕಾಯ್ದೆ ಬಂದರೂ ನಿಂತಿಲ್ಲ ಗೋಕಳ್ಳತನ. ರಸ್ತೆ ಬದಿಯಲ್ಲಿ ಮೇಯುತ್ತಿದ್ದ ದನವನ್ನ ಕದ್ದು ಸಾಗಿಸಲು ಯತ್ನ. ಪಂಜಾದಲ್ಲಿ ಸಾರ್ವಜನಿಕರ ಕೈಗೆ ಸಿಕ್ಕಿಬಿದ್ದ ಗೋಕದೀಮ. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಸಾಮೂಹಿಕ ಧರಣಿ. ಸುಳ್ಯದಲ್ಲಿ ಆಸ್ಪತ್ರೆ ಉಳಿಸಿ ಹೋರಾಟ ಸಮಿತಿಯಿಂದ ಕಾಲ್ನಡಿಗೆ ಜಾಥಾ. ಪುತ್ತೂರಿನಲ್ಲಿ ಮೆಡಿಕಲ್ ಕಾಲೇಜು ಸ್ಥಾಪಿಸುವಂತೆ ಆಗ್ರಹ. ವರ್ಷ ಮುಗಿಯುವ ಮುನ್ನವೇ ಗೆಜ್ಜೆಗಿರಿಯಲ್ಲಿ ವಿವಾದ. ಆಡಳಿತ ಸಮಿತಿಯಿಂದ ಯಜಮಾನರ ಮೇಲೆ ದಬ್ಬಾಳಿಕೆ ವಿರುದ್ಧ ಕೋರ್ಟ್ ಮೆಟ್ಟಿಲೇರಿದ ಶ್ರೀಧರ್ ಪೂಜಾರಿ.